ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುಡ್ಲ ತಾಲೂಕದ ನಿರೆಂಡು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಒಟ್ಟು ಸೇರಿಗೆಡು ಪರಮ ಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೇರಿನ ಕೃಪಾಶೀರ್ವಾದದೊಟ್ಟಿಗೂ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಶುಕ್ರವಾರ 300 ಶಾಲಾ ವಟಾರು ನಡೆಪಾಯಿರು. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾದ ಪಾತೆರ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಡ್ಲ ವಲಯ ಕೃಷಿ ಅಧಿಕಾರಿ ಶ್ರೀಮತಿ ನಂದಿತಾ ಕೊರೋನಾ ನಿಯಮಗಳನ್ನು ಪಾಲನೆ ಮಲ್ತೊಂದು ಕಾರ್ಯಕ್ರಮಗಳನ್ನು ಮಲ್ತೊಂದುಲ್ಲ ಪರಿಸರ ಜಾಗೃತಿ ಮೂಡಾಯರೆ ಮಾಹಿತಿ ಕಾರ್ಯಕ್ರಮಗಳನ್ನು ನಡಪೊಂದುಲ್ಲ ಪಂಡ ತೆರಿಪಾಯಿರು. ಸ್ವಾಮಿ ಹಾಗೇನೆ ಅಣ್ಣಪ್ಪ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ಕಾವಂದ ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿನ ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ಸ್ಮರಿಸುತ್ತಾ ಇವತ್ತಿನ ದಿನ ನಾವು ತುಂಬ ಸಂಕಷ್ಟದಲ್ಲಿದ್ದೇವೆ. ಕೊರೋನಾ ಮಹಾಮಾರಿ ಬಂದು ನಮಗೆ ತುಂಬ ನಮ್ಮ ರಾಜ್ಯಕ್ಕೇ ಇಡೀ ದೇಶಕ್ಕೇ ಅಂತಲೂ ಹೇಳ್ಬೋದು ಸಮಸ್ಯೆಯನ್ನು ತಂದರೂ ಅದರ ಮಧ್ಯದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದರೆ ಇದು ಬಡ ಜನರಿಗೂ ಬೇಕಾಗಿ ಪೂಜ್ಯ ಕಾವಂದರು ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮ. ಆದುದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಈ ಕೊರೋನಾ ಸಮಯದಲ್ಲಿ ಕೊರೋನಾದ ಏನು ನಿಯಮಾವಳಿಗಳಿದೆ ಅದನ್ನು ಅನುಪಾಲಿಸಿ ನಾವು ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಪರಿಸರ ತುಂಬ ಜಾಗೃತಿಯನ್ನು ಮೂಡಿಸಲಿಕ್ಕೆ ಬೇಕಾಗಿ ಪರಿಸರ ಕಾರ್ಯಕ್ರಮ ಮಾಹಿತಿ ಕಾರ್ಯಕ್ರಮ ಹಾಗೆಯೇ ಮಕ್ಕಳಿಗೆ ಬೇಕಾದಂತಹ ಮಾಹಿತಿಗಳನ್ನು ನೀಡಿಕೊಂಡು ಅವರಿಗೆ ಸ್ಪರ್ಧೆಗಳನ್ನು ನಡೆಸಿಕೊಂಡು ನಾವು ಈ ಹಿಂದೆಯೂ ಯೋಜನೆಯನ್ನು ಮಾಡ್ತಾ ಬಂದಿತ್ತು. ಆದರೆ ಈ ಕೊರೋನಾದಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟಕರ ಆಗಿರೋದ್ರಿಂದ ಈಗ ನಮ್ಮ ಸಂಘದ ಸದಸ್ಯರನ್ನು ಒಗ್ಗೂಡಿಸಿ ಅಂದರೆ ಈ ನಿಯಮಾವಳಿ ಸ್ವಲ್ಪ ಜನರನ್ನು ಸೇರಿಸಿಕೊಂಡು ಒಂದು ಸಾಂಕೇತಿಕವಾಗಿ ನಾವು ಗಿಡಗಳನ್ನು ತಾಲೂಕಿನಲ್ಲಿ ಈ ವರ್ಷ 100 ಗಿಡಗಳನ್ನು ಅಂದರೆ ಎಲ್ಲ ಹೋಬಳಿಗೆ ಎಲ್ಲ ಒಂದು ಗ್ರಾಮ ಪಂಚಾಯಿತಿಗೆ ಪೂರಕವಾಗಿ ನಮ್ಮಲ್ಲಿ ಸುಮಾರು 8 ವಲಯಗಳಿದೆ. ಈ 8 ವಲಯಗಳಿಗೆ ಸುಮಾರು 10 ಗಿಡದ ಥರ ವಿತರಣೆಗಳನ್ನು ಮಾಡಿಕೊಂಡು ಈ ಪರಿಸರವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪೂಜ್ಯ ಕಾವಂದರು ನಮಗೆ ಅನುಮತಿಯನ್ನು ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ಅರಣ್ಯ ಇಲಾಖೆಗಳಿಂದಲೂ ನಮಗೆ ಸಸಿಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ತಾಲೂಕಿನಲ್ಲಿ ಸೋಮೇಶ್ವರ ವಲಯದ 300 ಕುತ್ತಾರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಈಗ ಈ ವರ್ಷದ ಒಂದು ಪ್ರಥಮ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ವರ್ಷ 10 ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈ ಪ್ರಥಮ ಕಾರ್ಯಕ್ರಮ ಇಲ್ಲಿ ಈಗ ನಡೀತಾ ಇದೆ. ಇದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಅಂದರೆ ಇಲ್ಲಿ ಶಾಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ 300 ಇಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇದನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಕೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಂತಹ ಇಲ್ಲಿನ ಪ್ರಾಧ್ಯಾಪಕರಿಗೂ ಧನ್ಯವಾದವನ್ನು ಬಯಸ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಾವನಂಚಿನ ಎಡ್ಡೆ ಕಾರ್ಯಕ್ರಮವನ್ನು ಮೂಲ ಮಲ್ತೊಂದುಲೇರ್ಪಣದು 300 ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯರು ಶಾರದಾ ಮೆಚ್ಚುಗೆ ಸೂಚಿಸಾಯರು. ಬಂದಂಥ ಎಲ್ಲ ಅತಿಥಿಗಳು ಹಾಗೂ ಒಕ್ಕೂಟದ ಸದಸ್ಯರಿಗೂ ಹಾಗೂ ನಮ್ಮ ಶಿಕ್ಷಕ ವೃಂದದವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವು ಗಿಡ ನೆಡಬಹುದು, ಆದರೆ ನಮ್ಮಲ್ಲಿ ಏನಾಗಿದೆ ನಮ್ಮ ಈ ಪರಿಸರದಲ್ಲಿ ತುಂಬ ಗಿಡಗಳನ್ನು ನಾವೇನು ಮಾಡ್ತೇವೆ ಬೇಡದ ಗಿಡವನ್ನು ತೆಗಿತಿದ್ದೇವೆ. ಹಾಗೆ ಪಂಚಾಯಿತಿ ಪಿಡಿಯವರವರು ನಮಗೆ ಸಹಾಯ ಮಾಡಿದ್ದಾರೆ. ಇಡೀ ಗ್ರೌಂಡಿನಲ್ಲಿ ಬುಲ್ಡೋಜರ್ ಒದಗಿಸಿಕೊಟ್ಟು ನಮಗೆ ಸ್ವಚ್ಛತೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ಸಹ ಗಿಡ ನೆಡಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ, ಆದರೆ ಅದು ಗಿಡ ದೊಡ್ಡದಾಗಿ ನಮ್ಮ ಶಾಲಾ ಪರಿಸರಕ್ಕೆ ತೊಂದರೆಯಾಗದ ಹಾಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನೊಂದು ಎಡ್ಡೆ ಕಾರ್ಯಕ್ರಮ ಈತದ ಕಾಲಡು ಮಲ್ಲ ಕಟ್ಟೋಣಲು ತೋಜಿನೆ ಹೊರತು ಮರಕ್ಲು ತೋಚೊಂದಿಚ್ಚಿ ಅಂಚಾದು ಪ್ರತಿಯೊರಿ ಬಿತ್ತಲ್ಡು ದೈಕ್ಲೆ ನರ್ದು ಬುಲೆಪಾವಡು ಪಣದು 300 ಒಕ್ಕೂಟದ ಅಧ್ಯಕ್ಷರು ಶ್ರೀ ನಾಗರಾಜ್ ಮಧೂರು ತೆರಿಪಾಯಿರು. ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ಎಲ್ಲ ದೈವದೇವರನ್ನು ಮನಸ ಸ್ಮರಿಸಿಕೊಳ್ಳುತ್ತಾ ನಮ್ಮ ಇಂದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವಾದಂತಹ ಈ ಪರಿಸರ ಸ್ನೇಹಿ ಕಾರ್ಯಕ್ರಮ ನಿಜವಾಗಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಇಂದಿನ ಕಾಲದಲ್ಲಿ ಎತ್ತರದ ಕಟ್ಟಡಗಳು ಕಾಣಿಸ್ತದೆ ವಿನಃ ಮರಗಳು ಕಾಣಿಸ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಹಿತ್ತಿಲಿನಲ್ಲೇ ಆದಷ್ಟು ರೀತಿಯ ಗಿಡವನ್ನು ನೆಟ್ಟು ನಮ್ಮ ಪರಿಸರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಡೆಸಬೇಕು ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಶ್ರೀ ಸತೀಶ್ ದೀಪಂ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮೇಶ್ವರ ವಲಯ ಮೇಲ್ವಿಚಾರಕಿ ಶ್ರೀಮತಿ ಸುಜಾತ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. 300 ಗ್ರಾಮದ ಸೇವಾ ಪ್ರತಿನಿಧಿ ಶ್ರೀಮತಿ ಶಾಂತಿ ಎತ್ಕೊಂಡರು.
ಮುನ್ನೂರು ಕಾರ್ಯಕ್ಷೇತ್ರದ ಸದಸ್ಯರು ಶಿಕ್ಷಕರು ಶಾಲಾ ಪರಿಸರಡು ದೈ ನಡೆದು ಪರಿಸರ ದಿನನ ಆಚರಿಸಾಯಿರು.